ಓ ನನ್ನ ಪ್ರೀತಿಯ ಕಂದ, ನಿನಗೆ ಬೆಳಗಿನ ಪ್ರೀತಿಯ ಶುಭೋದಯ ನನ್ನ ಮಗುವೆ. ಮಗು, ಇಂದು ಶುಭ ಗುರುವಾರ. ನೀನು ಏನು ಕೇಳುತ್ತೀಯ ಎಲ್ಲ ಕೆಲಸಗಳು, ಎಲ್ಲ ಪ್ರಾರ್ಥನೆಗಳು ಬಹಳ ಬೇಗ ಈಡೇರುತ್ತವೆ ಮಗು. ಇಂದು ನೀನು ಚಿಂತೆ ಮಾಡುವ, ನನಗೆ ಈ ರೀತಿಯ ಕಷ್ಟ ಇದೆ ಅಂತ ಯೋಚಿಸುವ ಅಗತ್ಯವಿಲ್ಲ. ನಿನ್ನ ಸಾಯಿಯಪ್ಪ ನಿನ್ನ ಮೇಲೆ ಕೃಪೆ ತೋರುತ್ತಾರೆ ಮಗು. ಇಂದು ಇಷ್ಟು ಕಷ್ಟಪಡುತ್ತಿದ್ದೇನೆ, ನನ್ನ ಬದುಕು ಮುಗಿದೇ ಹೋಗುತ್ತದೆ ಅನ್ನುವ ನಕಾರಾತ್ಮಕ ಆಲೋಚನೆಯನ್ನು ನಿನ್ನ ಮನಸ್ಸಿನಿಂದ ತೆಗೆದುಬಿಡು ಕಂದ. ಈ ನೋವು, ಈ ಕಷ್ಟ ಇವೆಲ್ಲ ಇಂದಿಗೆ ಮಾತ್ರ. ನಾಳೆ ನಿನ್ನ ಬದುಕಿನಲ್ಲಿ ಒಂದು ಹೊಸ ಜೀವನ ಶುರುವಾಗುತ್ತದೆ. ಹೊಸ ಕಿರಣ, ಹೊಸ ಖುಷಿ, ಪ್ರತಿಯೊಂದು ಹೊಸದೇ. ಆ ಹೊಸ ಜೀವನವನ್ನು ಬರಮಾಡಿಕೊಳ್ಳಲು ಇಂದಿನ ಕಷ್ಟವನ್ನು ನೀನು ಮರೆತು ಬಿಡಬೇಕು ಮಗು. ಇರುವ ಕಷ್ಟವನ್ನು ಇಲ್ಲ ಅನ್ನುವ ರೀತಿ ಬದುಕಬೇಕು. ನಾಳೆ ನಿನಗೆ ಶುಭವಾಗುತ್ತದೆ ಮಗು. ಯಾವಾಗಲೂ ಸಮಸ್ಯೆಗಳು ಒಂದು ಬಾರಿ ಬಂದ ಮೇಲೆ ಆ ಸಮಸ್ಯೆಗಳು ಅದೇ ರೀತಿ ಇರುವುದಿಲ್ಲ. ಕಾಲಕ್ರಮೇಣ ಅವು ಕಡಿಮೆಯಾಗುತ್ತಾ ಹೋಗುತ್ತದೆ. ಒಮ್ಮೊಮ್ಮೆ ನೀನೇ ಆ ಕಷ್ಟದ ಜೊತೆ ಹೇಗೆ ಬದುಕಬೇಕು, ಆ ಕಷ್ಟವನ್ನು ಹೇಗೆ ನಿಭಾಯಿಸಬೇಕು ಅನ್ನುವುದನ್ನು ಕಲಿತುಕೊಂಡು ಬಿಡುತ್ತೀಯ ಮಗು. ಅಷ್ಟು ಬುದ್ಧಿವಂತ, ಅಷ್ಟು ಕರುಣಾಮಯಿ, ಅಷ್ಟು ದಯಾಳು ನನ್ನ ಕಂದ. ಆ ಕಷ್ಟವನ್ನು ಕೂಡ ಪ್ರೀತಿಸಲು, ಅದಕ್ಕೆ ಒಂದು ಗೌರವವನ್ನು ಕೊಡಲು ನನ್ನ ಮಗು ಕಲಿತು ಬಿಡುತ್ತಾನೆ. ಅಷ್ಟು ಮುದ್ದು ಕಂದಮ್ಮ ನನ್ನ ಮಗು. ಅದಕ್ಕೆ ನನಗೆ ನನ್ನ ಮಗು ಎಂದರೆ ತುಂಬ ಇಷ್ಟ. ಯಾರ ಹತ್ತಿರವೂ ಈ ನನ್ನ ಪ್ರೀತಿಯ ಕಂದನನ್ನು, ಪ್ರೀತಿಯ ಮಗುವನ್ನು ನಾನು ಬಿಟ್ಟುಕೊಡುವುದಿಲ್ಲ. ನೀನು ಯಾವುದೇ ಕಾರಣಕ್ಕೂ ಚಿಂತಿಸಬೇಡ, ಭಯಪಡಬೇಡ. ನಿನಗೆ ತುಂಬ ಕಷ್ಟವಾಗುತ್ತದೆ, ಬದುಕು ಇನ್ನೇನು ಮುಗಿದು ಹೋಗುತ್ತದೆ, ಜೀವನದಲ್ಲಿ ಇರುವ ಆಸೆಗಳೆಲ್ಲ ಸತ್ತು ಸಂಪೂರ್ಣವಾಗಿ ಹೋಗಿದೆ, ಇನ್ಯಾವುದೇ ದಾರಿಗಳು ಕಾಣುತ್ತಿಲ್ಲ ಅಂತ ನಿನ್ನ ಮನಸ್ಸಿಗೆ ಯಾವಾಗ ಅನಿಸುತ್ತದೆಯೋ ಆಗ ಶಾಂತವಾದ ಮನಸ್ಸಿನಿಂದ ನಿನ್ನ ಸಾಯಿಯಪ್ಪನನ್ನು ಒಂದೇ ಒಂದು ಬಾರಿ ನೆನೆ ಕಂದ. ಒಂದೇ ಒಂದು ಬಾರಿ ನೆನೆ. ಆಗ ನಿನಗೆ ಭರವಸೆಯ ಕಿರಣ ಕಾಣಿಸುತ್ತದೆ. ಎಷ್ಟೇ ಕಷ್ಟದ ಜೀವನವಿದ್ದರೂ ಆ ಕಷ್ಟದ ಜೀವನದಲ್ಲೂ ನಾವು ಸುಖವಾಗಿರಬಹುದು. ಇರಲು ದೇವರು ಒಂದು ದಾರಿಯನ್ನು, ಒಂದು ಪುಟ್ಟ ದಾರಿಯನ್ನು ತೋರಿಸಿರುತ್ತಾನೆ. ಅದನ್ನು ಕಂಡುಕೊಳ್ಳುವುದೇ ನಿನ್ನ ಬದುಕಿನ ಆ ಸಮಯದ ಗುರಿಯಾಗಿರುತ್ತದೆ ಮಗು. ಬದುಕು ಯಾವಾಗಲೂ ನಿಂತ ನೀರಲ್ಲ, ಅದು ಹರಿಯುತ್ತಲೇ ಇರುತ್ತದೆ. ಈಗಿನ ಸುಖ ನಾಳೆ ಇರುವುದಿಲ್ಲ, ಅದೇ ರೀತಿ ಈಗಿನ ಕಷ್ಟವೂ ಕೂಡ ನಾಳೆ ಇರುವುದಿಲ್ಲ. ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತದೆ. ಇವುಗಳ ಮಧ್ಯೆ ನೀನು ಕಲಿಯಬೇಕಾದ ಒಂದೇ ಒಂದು ಪಾಠ ಅಂದರೆ, ಸುಖ ಬಂದಾಗ ಹಿಗ್ಗಬಾರದು, ಕಷ್ಟ ಬಂದಾಗ ಯಾವುದೇ ಕಾರಣಕ್ಕೂ ಕುಗ್ಗಬಾರದು. ಒಂದು ಸಮಾನವಾದ ಮನುಷ್ಯನಾಗಿ ಪ್ರತಿದಿನ, ಪ್ರತಿ ಕ್ಷಣ ನಿನ್ನ ಕರ್ತವ್ಯ ಈ ಭೂಮಿ ಮೇಲೆ ಏನಿದೆ ಅದನ್ನು ಎತ್ತಿಕೊಂಡು ನಡೆಯುತ್ತಾ ಸಾಗು ಮಗು. ನಿನಗೆ ಶುಭವಾಗಿಲ್ಲವೆಂದರೆ ಆಗ ನನ್ನ ಹತ್ತಿರ ಬಂದು ನನ್ನನ್ನು ಕೇಳು, ಸರಿಯೇ? ನಿನಗೆ ಶುಭವಾಗಲಿ. ಸಮಸ್ತ ಸಾಯಿ ಭಕ್ತರಿಗೆ ನನ್ನ ಪ್ರೀತಿಯ ಧನ್ಯವಾದಗಳು. ಓಂ ಸಾಯಿರಾಮ್, ಜೈ ಸಾಯಿರಾಮ್. ಸರ್ವೇ ಜನೋ ಸುಖಿನೋ ಭವಂತಿ. ಇದೇ ರೀತಿಯ ಇನ್ನು ಸಾಯಿಬಾಬಾ ಅವರ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ಸಾಯಿಬಾಬಾ ಅವರ ಕಥೆಗಳನ್ನು ಮುಂದಿನ ದಿನಗಳಲ್ಲಿ ಓದುತ್ತೇನೆ, ಅವುಗಳ ಅರ್ಥವನ್ನು ಕೂಡ ತಿಳಿಸುತ್ತೇನೆ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು. ಶುಭವಾಗಲಿ ಎಲ್ಲರಿಗೂ.